शिव 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 आदे अनंत शिव योगी महादेव योगी महादेव आदे अनंत शिव महाबली शिव महाबली शिव ಬ್ರಹ್ಮ ಕಲಶ ಪನ್ನೇನ ಅಭಿಷೇಕ ಮಂದಿರ ಅವರು ಆ ಜಾಗದ ಸಾನ್ನಿಧ್ಯ ಬರ ಸಾಧ್ಯತೆ ನಮದಾರಂತೆ ಬಂದ ಕಥಾಂ ಶುದ್ಧ ಜನೇ ಸಹ ನಮ್ಮ ಕಾಲಿ ದೇವರನ್ನ ಪೂಜೆ ಮಾಡಿಸಕ್ಕೆ ಆರಂಭಿಗೆ ಒಂತಾಂಡ ದೇವರನ್ನ ಮಹಿಮೆಯನ್ನು ಕೇಳೋದು ಕಥಾಂ ಶುದ್ಧ ಜನೇ ಸಹ ನಮ್ಮ ಮಾತ್ರ ಕೇಂದ್ರ ಅಲ್ವಾ ಬಾಕಿದ ಕೈಕ್ರಮ ಅಂತ ಕೇಳ್ಪಾಡ ಇದು ವಿಶೇಷమైన ಅನುಗ್ರಹ ತಗೊಂಡು ಬಂದಿದೆ ಅವಾಗ ದೇವರನ್ನ ಕಥಾಂಗ ಹೆಂಚೆ ಕೇಳೋದು ನಮ್ಮ ಈ ಸಿನಿಮಾದ ಅಥವಾ ನಾಟಕದ ಕಥೆ ಕೇಳಲಾಗ್ತದೆ ಶೃಣೋಚಿತ ಕಥಾಂ ಪುಣ್ಯ ಭಕ್ತಿ ಯುಕ್ತ ಪ್ರಧಾನ ಆ ದೇವರನ್ನ ಕಥೆನಾಂಡ ಎಡ್ಡೆ ಭಕ್ತಿ ಕೇಳೋಡಿಗೆ ಅಂಚಿನ ಆ ಮಹಾತ್ಮನೆ ನಂಗೆ ಮಾತ್ರ ತಿಳಿದಿರುತ್ತೆ ನಾವು ಕಂಡ 18 ಪುರಾಣಗಳು ಓದುವುದು ಭಾಗವತ ಪುರಾಣ ವಿಷ್ಣು ಪುರಾಣ ಭವಿಷ್ಯತ್ ಪುರಾಣ ಸ್ಕಂದ ಪುರಾಣ ಅಂಚನೆ ಈ 18 ಪುರಾಣಗಳಲ್ಲಿ ವಿಶೇಷವಾದ ಸ್ಕಂದ ಪುರಾಣ ಅನ್ನೋ ಪುರಾಣಗಳು ದೇವರ ಮಹಿಮೆಯನ್ನು ವಿಶೇಷವಾದಂತ ಬಂದಿದೆ ನಂಗೆ ಮಾತ್ರ ಗೊತ್ತಿದ್ದಾನೆ ನಾರದ ಮಹರ್ಷಿಗಳಿಗೆ ಪರಮಾತ್ಮೆ ಕೊಟ್ಟನ ಉದ್ಯೋಗ ಎಂಚಿನ ಈ ಊರು ತಿಗ್ಗೊಂದು ಬರಡು ಮಾತ್ರ ಲೋಕವು ಸಂಚಾರ ಬಂದು ಬರಡು ಅವಳು ಎಂಚೆ ಬಾಬಾ ಲೋಕಡೆ ಎಂಚಿನ ನಡಪುದು ಐದು ಮತ್ತೆ ಎಂಕೊಂಡು ಬಂದ ಉದ್ಯೋಗನ ಪರಮಾತ್ಮೆ ನಾರದ ಮಹರ್ಷಿಗಳಿಗೆ ಕೊಟ್ಟಿರಿಗೆ ಅಂಚನೆ ನಾರದ ಮಹರ್ಷಿಗಳು ಊರು ತಿಗ್ಗೊಂದು ಹೋದಾಗ ನನ್ನದಾನೆ ಭೂಲೋಕವು ಹೋಗಿ ಕಣ್ಣು ಈಗ ಭೂಲೋಕವು ಬರ್ತಿರಿಗೆ ಆರು ಭೂಲೋಕವು ಬರ್ತನಲ್ಲ ಸರಿ ಮೂರು ಕಲಿನ ಪ್ರವೇಶ ಆಗ್ತಲ್ಲ ಸರಿ ಐದವರ ಕಲಿನ ಪ್ರವೇಶ ದಾನ ಆಗ್ತದೆ ಬಂದಾಗ ನಾರದ ಇಂಚೆ ತಗೊಂಡು ಹೋಗಿರಿಗೆ ಹೋದಾಗ ವೈದ್ಯರ ಪನಗ ನಾನಾಯೋಗಿ ಸಮರ್ಥನ ಪಚ್ಚಂತೆ ಪಾಪ ಕರ್ಮದಿ ವೈದ್ಯ ಪನಗ ಜನಗಳು ಪ್ರಾಣಿಗಳು ಮಾತ್ರ ಕಷ್ಟ ಬಿಡೋದಿಲ್ಲ ಇದೇನು ತೂದನಗ ಮನಸ್ಸಿಗೆ ನಾರದರಿಗೆ ಬಹಳ ಬೇಸರ ಉಂಟಾಗಿದೆ ದಯಪಟ್ಟ ಈತ ಮಾತ್ರ ಪಾಪ ಕರ್ಮ ಬಂದಾಗ ಐದ ಪರಿಣಾಮ ಇಂಚಿನ ಬೇತೆ ಬೇತೆ ರೋಗ ರುಜಿನಗಳು ತುತ್ತಾದಿಲ್ಲ ನೆಲ್ಲ ನಾರದೆ ತಗೊಂಡು ಹೋಗಲೇರು ನೀನು ದಾರಿ ಮಮ್ಮಿ ಅತ್ತೆ ಮಾಡಿರಿ ಇದೀಗ ನಮ್ಮ ಕಣ್ಪ ಇಂಚ ದೇವರಿಗೆ ದೂರ ಈಗ ನಮ್ಮ ಮಾತ ಪೂಜೆ ಪುನಸ್ಕಾರ ಮಾಡ್ತಾ ಇಂಚಿನ ಮಲಮಲ್ಲ ರೋಗಗಳು ರುಜಿನಗಳು ಮಾತ್ರ ಬರ್ಕೊಂಡು ಆಂಡ ನಮ್ಮ ಮಂಟಂಚಿನ ಪಾಪ ಕರ್ಮ ನಮ್ಮ ಎಲ್ಲ ಪಂಡುಜ ನಾನು ಮೊದಲನೇ ನಮ್ಮ ಪತ್ರಿಕೆ ಓದಿನ ಜೈ ಶ್ರೀರಾಮ್ ಪಂಡಕ್ಕೆ ಮಂಡ್ಯದ ಕಟ್ಟೆಯಲ್ಲಿ ಕೋಡದಂಜಿ ಜನಾಂಜಿ ಘಟನೆ ಒಂಜಿ ಕಾರದೋಲ ಆದಿ ಬೆತ್ತಲನ್ನು ಜಿಂಜಾದ್ರೆ ಆ ಬೆತ್ತಲಲ್ಲಿ ಒಂಜಿ ಮಾತ್ರ ಬದುಕಿದ್ರು ಬಾಗ ಪುರ ಸೈಕಲ್ ಮಾಡಿ ಇಂಚಿನೇ ಹಲವಾರು ಇಂಚಿನ ಪಾಪಕರ್ಮಗಳು ನಮ್ಮ ಮಂತೊಂದಿಲ್ಲ ನೆತ್ತ ಪರಿಣಾಮ ಇಂಚಿನದೇ ಕೊರೋನಾ ಇಂಚಿನ ಮಂತ್ರಿ ಜನ ರೋಗ ಇಲ್ಲಿಗೆ ಎಂಚಿನ ಮಂತ್ರಿಲ್ಲ ಐದು ಗುಣಪಡಿಸಾರ ಸಾಧ್ಯ ಐತಿ ಆಂಡ ಐದವಚನ ನಂಗೆ ಸಮಾಧಾನ ದಯಪಂಡ ಬೇಕ ದೇಶಗಳು ಮಾತ್ರ ಹೋಲಿಸಾನಾಗ ನಮ್ಮ ಭಾರತ ದೇಶಗಳು ಆ ರೋಗ ಅನಾಥ ಬೇಗ ಗುಣ ಅಂದಿದೆ ತಾಯಿ ನಮ್ಮ ಭಾರತದ ಇದೀಗ ದೇವರೇನು ಪೂಜೆ ಮಂತ್ರ ನನಗೆ ಆ ಅಭ್ಯಾಸ ಬೆಳೆಯೋದು ಬರುತ್ತದೆ ಅಂಚೆ ಹೇಳ್ತವರ ಆ ದೇವರನ್ನ ಪೂಜೆ ಮಂತ್ರ ಹೇಳ್ತವರ ಬಾಕಿ ದೇಶಗಳು ಹೋಲಿಸಾನಾಗ ನಮ್ಮ ದೇಶಗಳು ಆ ರೋಗ ಮುಂದೆ ಬಾಕಿ ಕಡಿಮೆ ಉಂಟು ಅಂಚೆ ಹೇಳ್ತವರ ಇದೀಗ ನಮ್ಮ ಪಾಪಕರ್ಮ ಮಂತ್ರ ಕಡಿಮೆ ಬಂದಿಲ್ಲ ಮಿಕ್ಕಿದ್ರಂತೂ ಘೋರ ಶಿಕ್ಷೆಗಳು ಪರಮಾತ್ಮ ಕೊಟ್ಟಂಚಿನ ಪರಿಸ್ಥಿತಿ ಬರೆಯರು ಅಂಚೆ ಹೇಳ್ತವರ ನಾರದೇ ಅದು ಮಾತ್ರ ಏನ ಪ್ರಭಾವ ಬಂದ ಕಲಿನ ಪ್ರಭಾವ ಅನ್ಕೊಂಡಿದೆ ಅಂಚನೆ ನಾರದೇ ವೈದ್ಯ ಪದಗಳ ಇದೇ ಸ್ಥಿತಿ ಒಂದಿದೆ ಪಾಪಕರ್ಮ ನನ್ನೊಂದಿದೆ ಜನಗಳಿಗೆ ರೋಗ ರುಜಿನದವರ ಕಷ್ಟ ಬಿಡೋದಿಲ್ಲದೆ ನೀನು ಕೂದಾನಾಗ ನಾರದರಿಗೆ ಬಹಳ ಮನಸ್ಸಿನ ಬೇಸರ ಉಂಟಾಗಿದೆ ನೆಕ್ಕೆ ಪರಿಹಾರ ಬೇಕೆ ಅಂತ ಸಾಧ್ಯತೆ ಇದು ಸಂಚಿತ ಮನಸ ದುಷ್ಟಲೋಕಂಗತಸ್ತದ ನೆಕ್ಕೆ ಪರಿಹಾರ ಬಂದ ಆ ಶ್ರೀಮನ್ ನಾರಾಯಣ ದೇವರ ತಂದೆ ಬೇಕೇರಂತ ಸಾಧ್ಯತೆ ಏಕೀರ್ಣ ಪೂಜೆ ಮಧ್ಯಾಹ್ನ ಪಕ್ಕ ತನ್ನ ಬಂಜಿಂಜಾರ ಪಡೆದ ಇಲ್ಲಿ ನಡೆದು ತನ್ನ ಜೀವನ ಸಾಗಿಸುತ್ತಿದೆ ಆ ಕಾಯ ಕಾಲವು ಅವರಿಗೆ ಬಹಳ ಕಷ್ಟವಾಗಿದೆ ಆ ಕಾಲವು ಸತ್ಯನಾರಾಯಣ ಸ್ವಾಮಿಯ ಪೂಜೆ ಬಂದಿದೆ ಆ ಪೂಜಾ ಮಹಿಮೆ ಇದ್ದವರ ಆದ ಸಮಸ್ತ ಕಷ್ಟ ಪರಿಹಾರನಿದೆ ನನ್ನಂಚಿನವರಿಗೆ ಕಣಕುಮಾರನೈತೆ ಆಯ್ದಿನ ಕಾಟದ ಕಣಕ ನಾಡ್ದ ಶ್ರೀಮಂತರುಗಳಿಗೆ ಮಾರ್ಗ ಆ ರೀತಿ ದೇವರನ್ನ ಪೂಜೆ ಮಾಡ್ಕೊಂಡಿದ್ದು ಜೀವನ ಸಾಗಿಕೊಂಡಿದೆ ಒಂದು ದಿನ ಇಂಚೆನೆ ಕಣಕುಮಾರನು ಪರಗ ಪರಮಾತ್ಮನ ಪೂಜೆ ಮಾಡ್ಕೊಂಡಿದ್ದ
ಅಂಚನೆ ಹೊಂದಿದ್ದಾಳೆ ಅವ್ರು ಹೋದು ಆ ಬಗಡ ದೇವರ ಪ್ರಾರ್ಥನೆ ಅಂತ ಎಂದು ಪ್ರಸಾದಗಳೇ ಎಂದು ಪೂಜೆ ಮಾಡ್ಕೊಂತ ಎಂದು ಶಕ್ತಿ ಇದ್ದಿ ಅವನಿಗೆ ಪ್ರಾರ್ಥನೆ ಅಂತ ಎಂದು ಪ್ರಸಾದಗಳೇ ಬಂದು ಆ ಭಕ್ತಿ ಪ್ರಾರ್ಥನೆ ಅಂತ ಪ್ರಸಾದ ಸ್ವೀಕಾರ ಕಡೆಗೆ ఆయనల సమస్త కష్టపడాలంటే ఆయన అందించిన కరెంట్ వ్యాపారులు అభివృద్ధి పరిగెనే గడ్డే పంపేది అంచనే మూదినే దేవుడు కొన్ని ఉల్కాముఖి కొన్న రాజైతే ఆ రాజలంచనే ఆయన బహಳ విద్యావంతే బహಳ బుద్ధివంతే ಆತ್ಮ ಮಾತ್ರಕ್ಕೆ ಹಾಗೆ ಎಡ್ಡೆ ಉತ್ತಮ ರೀತಿಯ ಮಂತ್ರಿ ಮಂಡಲ ಇತ್ತಂದಿಗೆ ಎಡ್ಡೆ ತಿರುನಂಚಿನ ಪಂಡಿತರ ದೇಶೋಡುತ್ತೀರಿ ಆತ್ಮ ಮಾತ್ರಕ್ಕೆ ಪ್ರಜೆಕುಳ್ಳ ದೇವರನ್ನು ತೂನಾಯಿದೆ ಅಂಚಿನ ಒಂದು ರಾಜೆ ಯಾವ ಪುನಗಲ ದುಃಖ ಪಡೊಂದೇ ಪುನಿಗೆ ಆ ಮೇಲೆ ದುಃಖ ಪಡ್ತೀನಿ ತೂನಾಗ ಆತ್ಮ ರಾಜ ಆಸ್ಥಾನ ಪಂಡಿತರ ಬರ್ಕೊಂಡ್ರಿಗೆ ಅಂದ ರಾಜ ಈ ಒಂದು ಈ ರೀತಿ ದಾಯ ದುಃಖ ಪಡ್ಪ ಒಂದು ದೇಶದ ರಾಜನೇ ಚುರುಕಾದಿಪ್ಪಳು ವಿನಃ ಇತ್ತದಕ್ಕ ಸದನದ ಹೋದು ಕಣ್ಣು ತುಂಗೆ ಬಲ್ಲಿ ಬಂದಿನ ಆ ಕಾಡೆ ಬಂದಿರು ಚುರುಕಾದಿಪ್ಪಳು ಅವ್ರದ್ದು ಈ ದುಃಖ ಪಡೆದಿಲ್ಲ ದಾಸ ಸಂಗತಿ ಇನ್ನ ಕಷ್ಟ ಎಂಚಿನ ಮಾಡಿ ಆ ಕಷ್ಟಗಳನ್ನು ಪರಿಹಾರ ಮಾಡ್ಕೊಂಡು ಕಣ್ಣಗ ರಾಜಬಂಡಿಗೆ ఒకదాలకి ಎಂಟು ಮೂಡಿನಾಲ್ಕು ವಿಸ್ತಾರವಾದಂಚಿನ ದೇಶ ಉಂಟು ಎಡ್ಡೆಡ್ಡೆ ಬುದ್ಧಿವಂತ ಮಂತ್ರಿಮಂಡಲ ಉಂಟು ಎಡ್ಡೆ ಗುಣವಂತ ಪ್ರಜೆಕೊಳ್ಳೇದು ಆಂಡ ಈ ದೇಶದ ನಡಪ ಒಂದು ಪೋಲೆ ಎಂಕೊಂದು ಸಂತತಿ ಇಜ್ಜತ ಐದು ಬಾಡಾತಿ ಅವನು ದುಃಖ ಪಡೋದಿಲ್ಲ ಅನ್ಕೊಂಡಾಗ ಅವಾಗ ಪಂಡಿತ ಕಂಡ್ರೆ ಅಂದಯ್ಯ ನಿಕ್ಕೆ ಸಂತತಿ ಇದ್ದೀನಿ ಈ ರೀತಿ ದುಃಖ ಪಡ್ಕೋಣ ಈ ದುಃಖ ಪಡ್ಕೊಳ್ತಿ ಒಂದು ಸತ್ಯನಾರಾಯಣ ಸ್ವಾಮಿ ಬಣ್ಣ ದೇವರನ್ನ ಪೂಜೆ ಅಂದು ಆ ಪೂಜೆ ಬಂದ ನಿನ್ನ ಸಮಸ್ತ ಕಷ್ಟ ಪರಿಹಾರ ಬಣ್ಣ ಪಾತ್ರೆ ಬೆಲೆ ಕೊಂಡು ರಾಜ ಭಕ್ತಿ ದೇವರನ್ನ ಪೂಜೆ ಬಂತೆ ಆ ಭಕ್ತಿಯ ಪೂಜೆಯನ್ನು ಪರಮಾತ್ಮ ಮೆಚ್ಚಿದೆ ಹಾಗೆ ಸಂತತಿ ನಾನು ಅನುಗ್ರಹಿದ್ದೇವೆ ರಾಜನ ಬಹಳ ಸಂತೋಷ ಎಂಗೆ ಆ ದೇವರನ್ನ ಪೂಜೆ ಮಂತ್ರಿದಾರ ಪರಮಾತ್ಮ ಸಂತತಿ ಅನುಗ್ರಹಿಸಿದೆ ಐಕೋಟಾದ ಆ ದೇವರನ್ನ ಪೂಜೆ ನಿರಂತರ ಮಂಪೆ ಬಂದು ಅವೇ ದೇಶೋಡಿಸಿದಂತೆ ಭದ್ರಶೀಲ ಪಮ್ಮ ನದಿ ತೀರಡು ಆ ದೇವರನ್ನ ಪೂಜೆ ನಿರಂತರವಾದ ಮಂಪದಿಗೆ ಒಂದಿನದಾನೆ ಅವೇ ನದಿ ತೀರೋಡು ಬರೀ ಮುತ್ತುರತ್ನದ ವ್ಯಾಪಾರಿ ಸಾಧು ಪಮ್ಮನೆ ಒಡವಚವನ್ನು ಬರಲಿಲ್ಲ ಓಡವಚವನ್ನು ಬರಲಿಲ್ಲ ನದಿ ಬರೀ ಬಹಳ ಸಮಸ್ಯೆ ಇರ್ತದೆ ಇನ್ನು ದಾದಪ್ಪ ಹೆಂಚಿನ ತೂಕ ಅಂದ್ಕೊಂಡಾಗ ರಾಜನೇ ಪೂಜೆ ಮಂತೊಂದಿಲ್ಲ ದೇವರಿಗೆ ರಾಜಕ್ಕೆ ರಾಜ ಪುರೋಹಿತರು ಮಂತೊಂದಿದೆ ರಾಜ ಪೂಜೆ ಬಂದಾಗ ರಾಜ ಕೈ ಬಿಟ್ಕೊಂಡು ಇದು ಅಂಚತ್ತೆ ರಾಜನೇ ಪೂಜೆ ಮಂತೊಂದಿಲ್ಲ ದಾದನ ವಿಶೇಷ ಕೊಡುವ ಬಂದು ಓಡನ ಬರೀ ಕುಂತಾಯ ಬರ್ತದ ಪೂಜೆ ಮಾತ ಮುಗಿದು ಪ್ರಸಾದ ಅನ್ನದಾನ ಸ್ವೀಕಾರ ಬಂತದ್ದು ಹೋದ ರಾಜನ ಕೆಣಗೆ ಅಂದ ರಾಜ ಏನು ಪೂಜೆ ಮಂತೊಂದಿಲ್ಲ ದಾದ ವಿಶೇಷ ಅಂತ ಕೆಣಗ ಅಪ್ಪಯ್ಯ ನಮಗೆ ರಾಜೇ ಜ್ಞಾನ ಸಂತತಿ ಜನಿಗೆ ದುಃಖ ಪಟ್ಟಕಾರರು ಆ ಪರಮಾತ್ಮನ ಪೂಜೆ ಮಂತ್ರ ಪರಮಾತ್ಮ ಹಿಂಗೆ ಸಂತತಿ ಅನುಭವಿಸಿದರು ಕೈಕ ಸೇವನಕ್ಕೋಸ್ಕರ ದೇವರ ಮನಪರದಲ್ಲಿ ಬಂದ ಉದ್ದೇಶದೊಂದು ದಿನಂಪ್ರತಿ ದೇವರ ಸೇವೆ ಅಂತಂದಿಲ್ಲ ಬಂದಾಗ ಈ ಸಾಧನ ಪಂಪೆಗೆ ಮಮಾಪಿ ಸಂತರ್ನಾತಿ ಯತಸ್ಮಾ ಜಾಯತೆ ಹೆಂಗಾಂಡ ಸಂತತಿ ದೇವರೇ ಇದು ರಾಜ ಯಾನಿ ದೇವರ ಪೂಜೆ ಮಂತ್ರದಲ್ಲಿ ಸಂತತಿನ ಅನುಗ್ರಹಿಸಿಲ್ಲ ಕೆಣಗ ಅಂದ್ರೆ ಆ ಭಯ ಬಂದ್ಬಿಡ್ತಿ ಇದು ಕೇಳಂಚಿನ ಕೈ ಕೊಟ್ಟು ಪೂಜೆ ಸತ್ಯನಾರಾಯಣ ಪೂಜೆ ಈ ಪೂಜೆ ನೀ ಭಕ್ತಿ ಮಂತ್ರ ನಿಕ್ಕ ಪರಮಾತ್ಮ ಸಂತತಿ ಅನುಗ್ರಹಿಸಿಲ್ಲ ಬಂದು ದೇವರ ಪ್ರಾರ್ಥನೆ ಮಂತ್ರದ ಪ್ರಸಾದ ಸಾಧನ ಕೈಕೂರಿಯೇ ಸಾಧು ವ್ಯಾಪಾರ ಹೋಗಣೆ ಆಂಡ ಆನಿನಿಂದ ನಾನಂತೆ ವಾಡದ ಓಡದ ಸೀದಾ ವಾಪಸ್ ಮತ್ತೊಂದು ಬರ್ತದೆ ಇಲ್ಲಡೆ ಓಡవచ్చు ಹೋಗಿ ಇಲ್ಲಡೆ ಬರ್ತದೆ ಆ ನದಿ ಬಳಿಕೆ ಆ ಸಾಧನ ಇದೆ ಆ ದೂರಲು ತನ್ನ ಯಜಮಾನ ಕಾಂಡೆ ಹೋಗಿ ಮಧ್ಯಾಹ್ನ ಬಟ್ಟೆ ಕೂದು ಆಯ್ದ ಕೊಡುಗೆ ಹಂಚಿ ಲೀಲಾವತಿಗ ಬಹಳ ಕೊಡುಗೆ ಹಾಕಿಕೊಂಡು ಕೆನ್ನಡಿಗೆ
ओम सत्तिमर्याप्त्यानन्तराय यदर्वत्तोमोदिरात्रवत्तमाद्भवति सर्वस्याप्ते समायेन मार्गेण समीशाः गोब्राह्मणेभ्यः शुभमा प्रार्थनाख्यं कर्म करिष्ये ओम आपादपरिपर्यन्तां गुरुणामाग्ने स्मरेत् आ नेट्टु रेड्डु बुडजागिलिल मुनि बाय उन्नाडु पेंचिन मंड वरी ध्रुव कुमारेंद्र कोन्नि उत्तमे पंदु तिरुताळगे ध्रुवंदुले अपगनानंडु ई उत्तमे पोतु ಕೂಡನ ನೆಂಚಿನ ಮಂಡು ದೇವರು ಕೂಡನಮ್ಮ ವರ್ಷಗಟ್ಟಲೆ ತಪಸ್ಸು ಮಾಡ್ಕೊಂಡು ಕಾಡು ಕೂಡು ಆ ಕಾಡು ಕೂಡು ತಪಸ್ಸು ಮಾಡ್ಕೊಂಡ ದೇವರು ಕೂಡು ಸರಿ ಇಲ್ಲೇ ಬಾಲಿ ಬಿಟ್ಟಾಂಡು ಅಪ್ಪ ಏಕ ಸಮಾಧಾನ ಅಂತ ನಿರ್ಧಾರ ಮಾಡ್ತದಾಂಡು ಯಾನು ದೇವರು ತೂಪೆ ಬಂದು ಲಕ್ಕೊಂಡು ಸೀದಾ ಹೋಗಿ ಕಾಡಲ್ಲಿ ತಪಸ್ಸು ಮಾಡ್ತಾರೆ ಆ ನಡುಕುಗ ನಾವು ಚೂಡು ಕಾಡ ಕೈಕಲನಗ ನಾರದರಿ ಬಾಲೆಗೆ ಸಮಾಧಾನ ಪಟ್ಟಿಗೆ ಅಂದದಲ್ಲ ಈ ಒಡೆ ಹೋಗ ದಾರ ಸಂಗತಿ ಇಜ್ಜಿ ಯಾರು ದೇವರ ಹೋಗಲ್ಲ ಕ್ರೂರವಾದ ಪ್ರಾಣಿ ಉಂಡು ಸಿಂಹ ಉಂಡು ಕರಡಿ ಉಂಡು ಇಂಚಿನ ಮಾತ್ರ ಪ್ರಾಣಿ ಉಂಡು ಈ ಕಾಡು ಮುಳಿ ಬಂದು ಆ ನಾರದರ ಪಾತ್ರೆಗಳ ಬೆಳಗ್ಗೆ ಹೊರದೆ ಇಜ್ಜಿ ಯಾರು ಆಗದ್ದು ನಾರದರಿ ಬಂದು ನಾನು ದೇವರಂತೂ ಅನಂತ ಶಾಸ್ತ್ರಮೂರ್ತಿ ಶಾಸ್ತ್ರವಾದ ಶಿರೋರ್ಭಾವೆ सातनामने पुरुषाय शास्त्रे शास्त्रोडिताय नमः नमो ब्रह्मणे देवाय ब्राह्मणेन्द्राय सहिताय कृष्णाय श्री गोविन्दाय नमो नमः ದೇವಿನ ಜಾಗ ಎಲ್ಲ ವಿಶೇಷವಾದ ನಮ್ಮ ಮಹೋತ್ಸವ ಆ ಸಂದರ್ಭದಲ್ಲಿ ಬರೋದು ನಿತ್ಯ ಮಾಡೋದು 14 to 18 ಮಟ್ಟ ತಲಪಾಡಿ ಜಾತ್ರೆ ರಥೋತ್ಸವ ಮಾತ್ರ ಬೇಗ ಬರೋದು ನಮ್ಮ ದೇವ ನಿರ್ಮಾತ ಭಾರಿ ಒಂದು ಹುಮ್ಮಸ್ಸು ಆ ದೇವರನ್ನ ಕೆಲಸ ನಾನು ಇದೇ ಮಾಡ್ಕೊಂಡು ಬರೋದು ಇಲ್ಲಿ ಬರ್ತನೆ ಕೈ ಮಾತ್ರ ಬಹಳ ಸಂತೋಷ ಮಾತೆಲ್ಲ ಒಟ್ಟಿಗೆ ಆ ದೇವರನ್ನ ಪ್ರಾರ್ಥನೆ ಮಂಗಲಂ ಮಂಗಲಂ ಮಂಗಲಂ